നിങ്ങൾ നോക്കിക്കൊണ്ടുള്ള ಬ್ಯಾರಿ ವಾರ್ತೆ ನಾನು ಅನ್ಸಾರ್ ಇನೋಳಿ ಸುದ್ದಿ ಉಲ್ಲರಿಪ್ಪು ಭಾವತ್ತಂಕ ಮೊದಲನೇ ಚೆಕ್ ಗ್ರಾಮത്തിൽ പെരുന്നാളിലെ ജൽസ് ಇದು ಹರೆಕಲ್ತ ನಡನೆ ಲೇಸರೆ ಝಲಕ್ ಓಟುಗು ಬಿಜೆಪಿ ತಯಾರ್ ಸಾಧಕರೊಟ್ಟು ಪತ್ರಕರ್ತರಂಕು ಚಮ್ಮಂತೆ ಕೊಸಿ ಗಟ್ಟಿ ಸಮಾಜ ಸಂಗತಿ 75ನೇ ವರ್ಷದ ಜಲ್ಸ್ ಅಡಿಪೊಲಿ ಲೇಸ್ಗೆ ಸಾಕ್ಷಿ ಆಯಿತು ಸಮಾಜತೆ ಕಟ್ವಾನ ಎಂಜಿಆರ್ ಗುಂಪುರೆ 3ನೇ ವರ್ಷದ ಲೇಸ್ 1300 ಆಲ್ಮಲ್ಗೆ ಓದಿ ಆಯಿತು ಜಂಡರೆ ಕೋಟಿ ರೂಪಾಯಿ ಉಳ್ಳಾಲ ನಗರಸಭೆಯಲ್ಲಿ ನಡೆದ ಕಾನೂನು ತೆಲಿಪಾಟ್ರೆ ಲೇಸ್ ವಿದ್ಯಾಕಾಲಿ ಕೊಟ್ಟು ತೊಡಕ ಯಕ್ಷದುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 6ನೇ ವರ್ಷದ ಲೇಸ್ ತೊಡಗಿತು ತಿಂಗಳ ಕನಕ ಉಚ್ಚಿಲ ರಹಮಾನಿಯ ಸ್ಕೂಲ್ ನಡೆದು ವರ್ಷത്തെ ಕಲಿ ಬಂತ ಇನಾಮೆಟ್ಟ ಮಕ್ಕಳು ಕೊಸಿಯೇ ಕೊಸಿ ಎಲ್ಲ ವಿಷಯത്തിലും ಬೇರೆ ಗ್ರಾಮത്തെ ಕಾಂಟಿ ಹರೇಕಳ ಗ್ರಾಮ ಮುನ್ನಲುಂಡು ಈ ಗ್ರಾಮಕ್ಕೆ ಅದರದೇ ಆಗಿ ಒಂದು ಪೇರುಂಡು ಶಾಸಕ ಯುಟಿ ಖಾದರ್ಗುಂ ಹರೇಕಳ ಗ್ರಾಮ ಚೊಂದೆಂಗೆ ಒಂದು ಪಿರ್ಸತೆ ಗ್ರಾಮ ಆಯ್ತುಂಡು ಎಂದು ಚೊಂದೆಂಗೆ ಕೂಡ ಅಪ್ಪಪ್ಪ ನಡ್ಕರೆ ಲೇಸ್ ಈ ಗ್ರಾಮത്തെ പേര് മേൽക്കൊണ്ടേരു അതേപോലത്തെ ഒരു ലേസ് ഹരേക്കള ഗ്രാമത്തിൽ നടന്നിട്ട് ഈ ലേസിൽ മൈമുന രാജ് കമൽ ഐമരെ പുല്ലിരെ പെത്തെ പെരുന്നാൾ ജൽസ് ಹೋಯಿತು ರಾಯತಂಕು ಚೋರು ಹೋಯಿತು അതേപോലെ ಪಾವತಂಕು ಪೈಸ್ತೆ ಚೆಕ್ಕುಂ ಕೊಡ್ಕರೆವರು ಲೇಸ್ ಇದಲಿಂತು ಒಂದല്ലെങ്കിൽ ಒಂದು ವಿಷಯത്തിൽ ಹರೇಕಳ ಗ್ರಾಮ ಬೇರೆ ಗ್ರಾಮത്തെ ಕಾಂಟಿ ಮುನ್ನಲುಂಡು ಇಪ್ಪತ್ತಿಗೆ ಗ್ರಾಮ ಸರ್ಕಾರ ನಡೆಕಿದ ವಿಧಾನಸೌಧ ಮಾದರಿ ಕಟ್ಟುವಂತೆ ಒಕ್ಕೊಲೈರು ಈ ಲೇಸಲು ಇಡೀ ಗ್ರಾಮತ್ತಂಗ ഒരു കുടുംബത്തങ്ങളെ പോലെ കൂടിനാറ് അതേപോലത്തെ ഇനിയൊരു ലേസ് നടന്നത് ഈ ലേസിൽ ഗ്രാമത്തിലുള്ളിലെ അംഗവികലമാർക്ക് ಮೊದಲೇ ಚೆಕ್ ಓದಿಯಾಕಿಯಾರು ಸ್ಕೂಲಿൽ ಸಾಧಕರ ಮಕ್ಕ ರಾಯತೆ ಸಾಧಕರಂಗೆ ಚಮ್ಮನ ಹಾಕಿಯಾರು ಇದಕ್ಕೆ ಪಂಚಾಯತ್ರೆ ನಯಾ ಪೈಸಾ ಇಡಂಟು വലിയ സംസ്ഥാനങ്ങളെ സഹായം എടുത്തുన్నారు അതല്ലാണ്ട് ഈ ലേസിൽ ഗ്രാമത്തിൽ ബിരിയാണി ചോറ് കബാബ്രെ മണം ಇಂತು ಇದರ ವ್ಯವಸ್ಥೆ ಮೈಮುನಾ ರಾಜ್ ಕಮಲ್ ಪಿನ್ನೆ ಮಕ್ಕ ಹಾಕಿನಾರು ಮೈಮುನಾರೆ ಪುಲ್ಲಿರೆ ಪೆತ್ತೆ ಪೆರ್ನಾಲ್ಲೆ ಕೊಸಿಲು ಈ ವ್ಯವಸ್ಥೆ ಹಾಕಿನಾರು ಆಲ್ಮಾರೆ ಕಣ್ಣರೆ ತನ್ನಿ ವರ್ಷದಲ್ಲಿ ಎಪ್ಪಲು ಮುನ್ನಲಿನ್ನೆ ಮಜೀದ್ ರಾಜ್ ಕಮಲ್ ಮೌತಾಯ ಪಿನ್ನೆ ಆ ಸೇವೆರೆ ಅಯಲ್ಲಿ ಪೆಂಜಾಯಿ ಮಕ್ಕ ಮುನ್ನಲ್ ಕೊಂಡೊಂಟುಲ್ಲಾರು ಎಲ್ಲ ವರ್ಷ ಪೈರೆ ಪಾಲು ಬಿತ್ತದು ಬನ್ನೆ ಪೈಸ್ತಲು ಪಾವತ್ತಂಗರೆ ಕಣ್ಣರೆ ತನ್ನಿ ಅಲಿಕೋಗು ಬೆನ್ಮಾಯ್ತು ಇತ್ತರ ಅಂಟು ಪೈಸಾ ಕೊಟ್ಟು ಬಂದರಾರು ಈ ವರ್ಷ ಪುಲ್ಲಿ ಮಿಸ್ರಿಯಾರಿ ಪೆತ್ತೆ ಪೆರ್ನಾಲ್ಲೆ ಕೊಸಿಲು ಪಾವತ್ತಂಗೆ ಮೊದಲೇ ಚೆಕ್ ಮಾತ್ರ ಅಲ್ಲ ಅಂಟು ಲೇಸಿಗೆ ಬಂದಂಗೆ ಚೋರ ವ್ಯವಸ್ಥೆ ಹಾಕಿಂತು ಗೌಜಿರೆ ಲೇಸ್ ನೋಕಿತ್ತು ಶಾಸಕ ಯುಟಿ ಖಾದரும் ಕೊಸಿ ಪಟ್ಟದು ಎಲ್ಲ ಅವತರೆ ಸಮಸ್ಯೆ ತಿಂದಂಗೆ ಗ್ರಾಮത്തെ ಸಮಸ್ಯೆ ಇಲ್ಲ ಅಂತ ಅವರು ಇಡೀ ಗ್ರಾಮತ್ತಂಗ ಕುಟುಂಬ ಚೋಲುರೆ ಬಿಯಾರ್ತು ಲೇಸ್ ನಡ್ಡರಿಂಟು ಖಾದರ್ ಕೊಸಿಲು ಮುಂಡಿತ್ತು ಹಿರಿಯರು ಕೊಟ್ಟಂತ ಹಲವಾರು ಯೋಜನೆ ಮತ್ತು ಅವರ ಅನುಭವವನ್ನು ಅವರು ಕೊಟ್ಟಂತ ಸೇವೆ ನೆನಪಿಸಿಕೊಂಡು ಯುವಕರು ಅದೇ ರೀತಿಯಲ್ಲಿ ಮುಂದುವರೆದಾಗ ಅತ್ಯುತ್ತಮವಾದ ವ್ಯಕ್ತಿತ್ವ ರೂಪುಗೊಳ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇದು ಬಹುಶಃ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಿಂತ ಗುರುತಿಸಿ ಇವತ್ತು ಅವರಿಗೆ ಪ್ರೋತ್ಸಾಹ ಮತ್ತು ಕೊಡುವ ಮುಖಾಂತರ ಭವಿಷ್ಯ ದಿನಗಳಲ್ಲಿ ಅವರಿಗೆ ಕೂಡ ಒಂದು ಪ್ರೋತ್ಸಾಹ ಬೇರೆಯವರು ಕೂಡ ನೋಡಿಕೊಂಡು ನಾನು ಉತ್ತಮ ಆಗಬೇಕಂತ ಭಾವನೆ ಬರುವಂತಹ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಹಮ್ಮಿಕೊಂಡ ಸಂದರ್ಭದಲ್ಲಿ ಈ ಗ್ರಾಮದ ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಶುಭಾಶಯ ಸಲ್ಲಿಸಿ ತಾವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ತಮ್ಮ ತಂದೆ ತಾಯಿಂದ ಕನಸನ್ನು ನೆನಸು ಮಾಡಿ ಅತ್ಯಂತ ಗೌರವದ ಜೀವನ ನಿಮಗೆ ಮತ್ತು ಊರವರಿಗೆ ಆ ಹೆಸರು ತಂದು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರಲ್ಲಿ ಕೂಡ ಈ ಗ್ರಾಮದ ಪ್ರತಿಯೊಂದು ವಿಶೇಷ ಮಕ್ಕಳಿರಲಿ ಅಥವಾ ಕೆಲವೊಂದು ಕಾರಣಗಳಿಂದ ಆ ಒಂದು ಅಂಗವಿಕಲ ಜನಸಾಮಾನ್ಯರಿರಲಿ ಎಲ್ಲರೂ ಕೂಡ ಗುರುತಿಸಿಕೊಂಡು ಅವರಿಗೆ ಆಗುವ ಧನಸಹಾಯ ಕೊಡೋ ಕಾರ್ಯಕ್ರಮ ಕೊಡೋದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಅದಕ್ಕೆ ನಾವು ಒಟ್ಟಾರೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಇಡೀ ಗ್ರಾಮಸ್ಥ ಒಂದು ಕುಟುಂಬದ ರೀತಿಯಲ್ಲಿ ಈ ಒಂದು ಗ್ರಾಮ ಬೆಳಗಬೇಕಾದ್ರೆ ಈ ಗ್ರಾಮದ ಪ್ರತಿಯೊಂದು ಮನೆ ಕೂಡ ಬೆಳಗಿದ್ದೆ ಮಾತ್ರ ಬಹುಶಃ ಗ್ರಾಮ ಬೆಳಗ್ತದೆ ಎಂಬ ಸ್ಪಷ್ಟವಾದ ಸಂದೇಶವನ್ನು ಇವತ್ತು ಹರೇಕಳ ಗ್ರಾಮ ಪಂಚಾಯತ್ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ತಾವೆಲ್ಲರೂ ಕೂಡ ಎಲ್ಲರಿಗೂ ಕೂಡ ವಿವಿಧ ಹಂತದಲ್ಲಿ ತಮ್ಮದೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಆ ದೊಡ್ಡ ಮಟ್ಟದ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದು ಇಡೀ ರಾಜ್ಯ ಮತ್ತು ಜಿಲ್ಲೆಗೆ ಒಂದು ಮಾದರಿಯಾದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ವಹಿಸಿಕೊಂಡು ಬಂದು ಹೇಳಲಿಕ್ಕೆ ಲೇಸಲು ದಾನಿ ಮೈಮುನಾ ರಾಜ್ ಕಮಲ್, ಪೂಜಾರಿ ಶ್ರೀನಿವಾಸ್ ಕಲ್ಲಾಯ ಮಂಜಲ್ಗುತ್ತು, ಕೃಷಿಕ ರೈ ಜಿಎಸ್ ಹಸನಬ್ಬ ಗಾಣದ ಬೆಟ್ಟು, ಭಾಸ್ಕರ್ ರೈ ಸಂಪಿಗೆ ದಡ್ಡಿ, ಮೋನಪ್ಪ ರೈ, ಪದ್ಮನಾಭ ಶೆಟ್ಟಿ ದೋಟ, ಪಿರಾಕ್ರೆ ಬೆಲೆ ಟೀಚರ್ ಗಂಗಾಬಾಯಿ, ಡಾಕ್ಟರ್ ಅಬ್ದುಲ್ ರಹಮಾನ್ ಬೈಚಾರ್, ಸಮಾಜ ಸೇವಕ ಅಬೂಶ್ಯಾಮ್ ಹರೇಕಳ, ಚೌರದಾನಿಯಾಯಿ ಇಮ್ರಾನ್ ಬೈತಾರ್, ಮುನೀರ್ ರಾಜಗುಡ್ಡೆ, ರಂಗಭೂಮಿ ಕಲಾವಿದ ಉಮೇಶ್ ಕೆ ಫಜೀರ್ ಇಂಕ್ ಚಮ್ಮನ ನಡ್ನತ್ತು. ಆಶಾ ಕಾರ್ಯಕರ್ತರಂಗ ಗ್ರಾಮത്തെ സ്കൂളിൽ മേനത്താക്രി ടീച്ചർ രംഗ SSLCയിൽ ചമ്മ മാർക്കറ്റ് പിന്നെ പ്രതിഭയുള്ള മക്കൾക്ക് ആദരിച്ചാറ്. ഗ്രാമപഞ്ചായത്തിലെ തലമുപ്പ ബർദുദ്ദീൻ ഫരീദ് നഗര ലേസരെ തലമുപ്പ ആയിട്ട് മുണ്ടിತ್ತು.
ನಮ್ಮ ಗ್ರಾಮದಲ್ಲಿರುವಂತಹ ವಿಕಲಚೇತನರನ್ನು ಗುರುತಿಸಿಕೊಂಡು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕಂತ ನಮ್ಮ ಮೈಮುನಾ ಮರ್ಹೂಮ್ ಅಬ್ದುಲ್ ಮಜೀದ್ ರಾಜ್ ಕಮಲ್ ರವರ ಪತ್ನಿ ಮತ್ತು ಅವರ ಕುಟುಂಬಸ್ಥರನ್ನೊಟ್ಟಿಗೆ ಮನವಿ ಮಾಡಿದಾಗ ಅವರ ಈ ಹೈನುಗಾರಿಕೆಯಲ್ಲಿ ಸಿಗುವಂತಹ ಒಂದು ಅಂಶವನ್ನು ಅವರು ಕ್ರೋಢೀಕರಿಸಿಕೊಂಡು ಅದನ್ನು ಬಡ ಜನರಿಗೆ ಹಂಚುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ರು. ಈ ಸಲವು ತಮ್ಮ ಗಮನಕ್ಕೆ ತಂದಾಗ 45,000 ರೂಪಾಯಿಯಷ್ಟು ಹಣವನ್ನು ನಮಗೆ ಒದಗಿಸಿದ್ದಾರೆ. ಅದನ್ನು ನಾವು ಈಗ 15 ಜನ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕೊಡುತ್ತೇವೆ. ಜನ್ನಾಮತೆ ತಲೆಮೂಪಾಯಿ ಕಲ್ಯಾಣಿ, ಸದಸ್ಯರಾಯಿ ಗುಲಾಬಿ, ಅಬ್ದುಲ್ ಸತ್ತಾರ್ ಬಾವಲಿಗುರಿ, ಅಬೂಬಕರ್ ಸಿದ್ದಿಕ್, ಅಬ್ದುಲ್ ಮಜೀದ್ ಎಂಪಿ, ಅಬ್ದುಲ್ ಬಶೀರ್, ಮೊಹಮ್ಮದ್ ಅಶ್ರಫ್, ಅನೀಸ್ ರಹಮಾನ್, ಮೊಹಮ್ಮದ್ ರಫೀಕ್, ತಾರಾಕ್ಷಿ, ಕಾಂಗ್ರೆಸ್ ರೇ ತಲೆಮೂಪ ಬಶೀರ್ ಉಮ್ಮುದ, SDPI ರೇ ತಲೆಮೂಪ ಆಸಿಫ್, DYF ರೇ ತಲೆಮೂಪ ಬಶೀರ್, ಅಜ್ವಿನಾ ರಾಜ್ ಕಮಲ್, ಮರ್ಜೀನಾ ರಾಜ್ ಕಮಲ್, ರಂಜೀನಾ ರಾಜ್ ಕಮಲ್, ಆಯಿಷತುಲ್ ಮಿಸ್ರಿಯಾ, ಅಜ್ಲಾನ್ ಇಂಗ ಮೇಲ್ತೆಲೆಲಿದ್ದಾರೆ. ತಾಲೂಕ್ ಪಂಚಾಯತ್ ರೇ ಪಿರಾಕ್ರ ಸದಸ್ಯ ಮೊಹಮ್ಮದ್ ಮುಸ್ತಫಾ ಮಲಾರ್ಲೇಸ್ ನಡಬಾಟಿತು. ವಿಧಾನಸಭೆ ಓಟುಗಿನಿ ಯಾರ ಚೊಂದೆಂಗು 4 ತಿಂಗಳು ಮಾತ್ರ ಉಂಟು. ಎಲ್ಲ ಪಾರ್ಟಿಯು ತಯಾರಾಯಂಟುಂಡು. ಉಳ್ಳಾಳ್ತಲು ಇತ್ತರ್ತಲು ಕಾಂಗ್ರೆಸ್ಸೇ ಗೆಂದಂಟುಂಡು. ஒரு ஜண்டு பக்கா கம்யூனிஸ்ட் அதெல்லாம் ஒர்க்கா BJP ಗೆಂದಿರು. ಈ ಅಂಡ್ ಎಂದಾಯಂಗ ಹಾಕಿತ್ತು BJP ಗೆಂದನು ಚೊಲ್ರವ್ರ ಕೋಸಿಸ್ ಅದರ ನೇದಾಕ ಮರಾಕಿಂಟುಲರು ಇದಕ್ಕೊರು ತಯಾರಾಯಿಟ್ಟು ಕಂಬಳ ಪದೋಲು ಬೆಲೆಯ ಮಟ್ಟರವ್ರ ಲೇಸ್ ನಡ್ಡತ್ತು. ಕಾಂಗ್ರೆಸ್ ದೇಶത്തെ പൊളിച്ചിത്ത് ಆಡಳಿತ നടപ്പാട്ടിയെങ്ക് ಪ್ರಧಾನಿ ನರೇಂದ್ರ ಮೋದಿ ಅದರ ಕೂಡುಪಾಟ್ರೆ ಸೊರಪಣಿಯಾಗಿತ್ತು. ಇಂಡത്തെ കാലഘട്ടത്തിൽ അല്പസംഖ്യാത സമുദായത്തെ ആൾമാരും കോൺഗ്രസ് എതിരായതിൽ ആ പാർട്ടി ഭയോത്പാദകരങ്ങളെ പാർട്ടിയായിട്ട് BJP രാജ്യത്തെ തലമുപ്പ നളിൻ കുമാർ കಟೀಲ್ ಅರ್ಸಗಾಟಿತ್ತು. ಮೈಕಾಲ ವಿಧಾನಸಭಾ ಕ್ಷೇತ್ರ BJP ತರಫ್ಲು ಕಂಬಳ ಪದೋಲು ನಡ್ನೆ ಕಾರ್ಯಕರ್ತರಂಗಲೇ ಬೆಲಿಯಲೇಸಿಗೆ ತೊಡಕ ಕೊಟ್ಟುದು ಅಲ್ಮುಂಡಿತು. ಅಲ್ಲ ಕಾಂಗ್ರೆಸ್ ಅಲ್ಲಿರುವ ಪ್ರತಿಯೊಬ್ಬನು 100% ಏಜೆಂಟ್ ಭ್ರಷ್ಟಾಚಾರ ನಿರ್ಮಾಣ ಆಗಿರತಕ್ಕಂಥದ್ದು ಕಾಂಗ್ರೆಸ್ ಇಂದ. ಭ್ರಷ್ಟಾಚಾರದ ಮೂಲ ಕಾಂಗ್ರೆಸ್, ಭ್ರಷ್ಟಾಚಾರದ ಮೂಲ ಕಾಂಗ್ರೆಸ್. ಯೋಚನೆ ಮಾಡಿ, ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರದ ಇವತ್ತಿನವರೆಗಿನ ಕಾಲಘಟ್ಟದಲ್ಲಿ ನೆಹರು ಹಿಡಿದು ಮನಮೋಹನ್ ಸಿಂಗ್ರವರೆಗೆ, ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ, ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ರವರೆಗೆ ಕಾಂಗ್ರೆಸ್ನ ಏಕೈಕ ಪ್ರಧಾನಮಂತ್ರಿ, ಭ್ರಷ್ಟಾಚಾರ ರಹಿತ ಪ್ರಧಾನಮಂತ್ರಿ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರು ಕಾಲಘಟ್ಟದಲ್ಲಿ ಜೀಪ್ ಹಗರಣ, ಇಂದಿರಾ ಗಾಂಧಿ ಕಾಲಘಟ್ಟದಲ್ಲಿ ಮಾರುತಿ ಹಗರಣ, ರಾಜೀವ್ ಗಾಂಧಿ ಕಾಲದಲ್ಲಿ ಬೊಫೋರ್ಸ್ ಹಗರಣ, ನರಸಿಂಹರಾವ್ ಕಾಲದಲ್ಲಿ ಸಕರಾಮ್ ಹಗರಣ, ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ನೀರಿನಲ್ಲಿ ಹಗರಣ, ಮಣ್ಣಿನಲ್ಲಿ ಹಗರಣ, ಆಕಾಶದಲ್ಲಿ ಹಗರಣ, ಪಂಚಭೂತಗಳಲ್ಲೂ ಹಗರಣ. ಅದು ಮನಮೋಹನ್ ಸಿಂಗರ ಕಾಲಘಟ್ಟದಲ್ಲಿ ಹಗರಣಯುಕ್ತವಾಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್. ಭ್ರಷ್ಟಾಚಾರದ ಇನ್ನೊಂದು ಪಾರ್ಟಿ ಕಾಂಗ್ರೆಸ್. ಬಂಧುಗಳೇ, 2 ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಈ ದೇಶದ ಜನ ಅವಕಾಶ ಕೊಟ್ಟು 6 ವರ್ಷಗಳ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಆಡಳಿತವನ್ನು ಮಾಡಿದರು. BJP ಜಿಲ್ಲೆರೆ ತಲೆಮುಪ್ಪ ಸುದರ್ಶನ್ ಮೂಡಬಿದ್ರೆ, ಮೈಕಾಲ ಕ್ಷೇತ್ರತೆ ತಲೆಮುಪ್ಪ ಚಂದ್ರಹಾಸ ಪಂಡಿತೌಸ್, ನೇದಕಮಾರೈ TG ರಾಜಾರಾಮ್ ಭಟ್, ಸತೀಶ್ ಕುಂಪಲ, ಚಂದ್ರಹಾಸ ಉಳ್ಳಾಲ್, ಚಂದ್ರಶೇಖರ್ ಉಚ್ಚಿಲ್, ಜಯಶ್ರೀ, ಸುಧೀರ್ ಕಣ್ಣೂರು, ಧನಲಕ್ಷ್ಮಿ ಗಟ್ಟಿಂಗ ಮೇಲ್ತೆನಲಿದ್ದಾರೆ. ಲೇಸ್ರೆ ಮುನ್ನಲ್ಲ ಅಸೈಗೊಡೆ ಕಮಲಪದೋತೋಲು ಮೆರವಣಿಗೆ ನಡೆದಿತು. ಪಿರಾಕ್ರೆ ಮಿಲಿಟರಿ ರಂಗ, ಪತ್ರಕರ್ತ ರಂಗ, ಬೇರೆ ಬೇರೆ ಕ್ಷೇತ್ರತೆ ಸಾಧಕ ರಂಗ, SSL ಸ್ಟಿಲ್ ಚಮ್ಮೆ ಮಾರ್ಕೆಟ್ ಮಕ್ಕಳು ಚಮ್ಮನ ನಡೆದಿತ್ತು. ಲೇಸ್ರೆ ಮುಪ್ಪ BJP ಜಿಲ್ಲೆರೆ ಜಂಡಾಮತೆ ತಲೆಮುಪ್ಪ ಸಂತೋಷ್ ಕುಮಾರ್ ರೈ ಬೋಳಿಯರ್ ಸುರುತೆ ಪಲ್ಕ ಮುಂಡಿತು. ಮಂಗಳೂರು ವಿಧಾನಸಭಾ ಕ್ಷೇತ್ರವು ಈ ದೇಶದ ರಕ್ಷಣೆ ಮಂತ್ರಿಗಳ ವೀರ ಯೋಧರನ್ನು ನಿವೃತ್ತಿ ಆದಿಲ್ಲ. ಮಂಗಳೂರು ಮಂಡಲದ 7 ಮಾತ ವೀರ ಯೋಧರು ನಿವೃತ್ತಿ ಆದಿಲ್ಲ. ಅದನ್ನು ಮಾತ ರಾಜ್ಯದ ಅಧ್ಯಕ್ಷರನ್ನ ಕಟ್ಟಿ ಸನ್ಮಾನ ಮಂತ್ರಿ ಬಂದು ಕಣಕಟ್ಟದಿತ್ತ ಯಾವ ಕ್ಷೇತ್ರದ ಅಧ್ಯಕ್ಷರ ಮಾತ ಪದಾಧಿಕಾರಿ ಬಂದಿಲ್ಲ. ನವೀನ್ ಪಾದಲ್ಪಾಡಿ ನನ್ನಿ ಜೊಂತು, ಯಶವಂತ್ ಅಮೀನ್ ಪಿನ್ನೆ, ಆನಂದ್ ಶೆಟ್ಟಿ ಲೇಸ್ನರ ಪಾಟಿಯಾರ್. ಏ ಸಂಘಾಯಂಗು ഉണ്ടാക്കരുത് ബലി ബിസയല്ല, ആയങ്കു ഉണ്ടാക്കിയ പിന്നെ അതിൽ മുന്നൽക്കൊണ്ടത് ബലിയ ബിസ എത്തുന്നു. ಇದೇ ನೇರತೆಗೆ ಗಟ್ಟಿ ಆನೆ ಪೊಲದವರ ಸಮಾಜ ಸೇವಾ ಸಂಘ ತೊಡಗಿತ್ತು 75 ವರ್ಷ ಆಯಿತು. ಇದರ ಕೊಸಿಲು ಗಟ್ಟಿ ಸಮಾಜ ಭವಂತಲು ಬೇರೆ ಬೇರೆ ಲೇಸ್ ನಡೆದು ಹಿರಿಯಂಗ ಕೆಟ್ಟಿ ಬೆಲೆಪಾಟಿಯ ಸಂಗತೆ ಮುನ್ನಲ್ತೆ ಆಲ್ಮಾರ್ಗು ಒಲ್ಚಿ ಬೆಲೆಪಾಟ ಜವಾಬ್ದಾರಿ ಇಂಡತ್ತೆ ಆಲ್ಮಾರೆ ಮೇಲುಂಡುಂಟು ಸುಬ್ರಹ್ಮಣ್ಯ ಮಠತೆ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಅಭಿಪ್ರಾಯಪಟ್ಟದು. ತೊಕ್ಕೊಟ್ಟು ಅಂಬಿಕ ರೋಡ್ ಜಂಕ್ಷನ್ಲುಲ್ಲೇ ಗಟ್ಟಿ ಸಮಾಜ ಭವಂತಲು ಪೊಲದವರ ಯಾನೆ ಗಟ್ಟಿ ರಂಗಲೆ ಸಮಾಜ ಸೇವಾ ಸಂಗತೆ 75ನೇ ವರ್ಷತೆ ಜಲಸಿಗು ತೊಡಕ ಕೊಟ್ಟದು ಎಲ್ಮುಂಡಿತ್ತು. ಪರಂಪರೆ ಹಿಡಿದು ಬತ್ತನ ಒಂಜಿ ವ್ಯವಸ್ಥೆ ಅಂಚಾದಿಪ್ಪನಗ ಕಾಲಘಟ್ಟದ ಪರಿಣಾಮವಾದ ನಮ್ಮ ಬದಲಾವಣೆ ಸಹಜವಾದಿತ್ತಂಡಲ್ಲ ಮೂಲ ಸ್ರೋತಸ್ಸು ಅಥವಾ ಅನಾದಿ ಕಾಲದ ಬತ್ತನ ಆಚರಣೆಯನ್ನು ಮಾತ್ರ ನಮ್ಮ ಬಿಟ್ರೆ ಬಲ್ಲಿ
ಪ್ರತಿಯೊಂದು ಸಮಾಜಗಳು ಐತನೇ ಆಯ್ನ ಚಿತ್ತನ ಆಚರಣೆ ಉಂಟು. ಸಮಗ್ರ ಹಿಂದೂ ಸಮಾಜಕ್ಕೆ ಇತ್ತನ ಒಂಜಿ ಆಚರಣೆ ಇತ್ತುಂಡಲ್ಲ ಆಯ್ತು ಒಂಜಿ ಅಂಗವಾದ ಬೇತೆ ಬೇತೆ ಗೆಲ್ಲುಲಿ ಇತ್ತರಕ್ಕ ಹಿಂದೂ ಸಮಾಜ ಪಂಪಿನ ಒಂಜಿ ವೃಕ್ಷದ ಗೆಲ್ಲುಲಿ ಹೋಗ್ಕೆಂಡ ಬೇತೆ ಬೇತೆ ಸಮಾಜದ ಅಂಗ ಉಂಟು. ಅಂಚೆಪ್ಪನಗ ಗಟ್ಟಿ ಸಮಾಜದ ಒಂಜಿ ಪರಂಪರ ಹಿಡಿದು ಬರ್ತನ ಒಂಜಿ ಮಲ್ಲ ಸಮಾಜ ಇತ್ತ ಪಣ್ಣಿನ ಪ್ರಕಾರ ಒಂದು 25,000 ಜನ ಅಂತಾದ್ರೆ 5 ಡಿಗ್ರಿ ಜನ ಸೇರಿನ ಭಾರಿ ವಿಶೇಷ. ಲಕ್ಷಗಟ್ಟಲೆ ಇತ್ತಿನ ಸಮಾಜಗಳು ಜನ ಸೇರಿನ ಕಷ್ಟ ಅಂದಿಪ್ಪನಾಗ 25,000 ಸಂಖ್ಯೆಡಿ ಜನ ಸೇರ್ದಾರ ಪಟ್ಟ ಒಂದು ಮಲ್ಲ ಸಾಧನೆ ಐಟ್ಲ ಭಾರತ ಒಂದು ಕೃಷಿ ಪ್ರಧಾನವಾದ ಚಿತ್ರ ರಾಷ್ಟ್ರ ಅಂಚೆ ಇಪ್ಪನಾಗ ಆ ಪದ ಸಾರ್ಥಕ ಆವಡು ಅಂದ ಕೃಷಿಗೆ ನಮ್ಮ ಆದ್ಯತೆ ಕೊರಡು ಇನಿ ಆಯ್ತಾ ಆದ್ಯತೆ ಕಡಿಮೆ ಒಂದುಂಟು ಆಯ್ತಾ ಮದ್ದೆಡೆ ಗಟ್ಟಿ ಸಮಾಜ ಕೃಷಿಗೆ ಆದ್ಯತೆ ಕೊರೊಂದು 20% ಜನ ಕೃಷಿತ ಮದ್ದೆಡುವುದೇರು ಪಂಡ್ರಲ್ಲ ಒಂದು ಸಂತೋಷದ ಸಂಗತಿ. ಅಂಚೆ ಇಪ್ಪನಾಗ ಗಟ್ಟಿ ಸಮಾಜದ ಬೇತೆ ಬೇತೆ ಮಹನೀಯರ್ನಗಳು ಬೇತೆ ಬೇತೆ ಕ್ಷೇತ್ರದ ಸಾಧನೆ ಬರ್ತದೆ. ಧಾರ್ಮಿಕ ಪರಂಪರೆ ದೈವಿಕವಾಯಿನ ಚಿತ್ತಿನ ಶ್ರದ್ಧೆ ಐತೆ ಒಟ್ಟಿಗೆ ಆರ್ಥಿಕವಾಯಿನ ಚಿತ್ತಿನ ಬಲ ನಿನ್ನ ಮಾತ ಪಡೆತೊಂದು ಇನಿ ಸಮಾಜಕ್ಕೆ ಗುರುತಿಸೋಣಕ್ಕೆ ನಮಗೆ 2 ಸ್ಥಾನಮಾನ ಇರಲಿವೆ. ಕಟೀಲ್ ದೇವಸ್ಥಾನದ ಶ್ರೀ ಕಮಲಾದೇವಿ ಪ್ರಸನ್ನ ಹೆಸರನ್ನು ಮುಂಡಿತ್ತು. ಹಾಗಾಗಿ ಬಹಳ ಉತ್ತಮವಾದಂತಹ ಒಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಭಾವಿಸ್ತೇನೆ. ಯಾಕಂದರೆ ಇಷ್ಟರವರೆಗೆ ನನ್ನ ಒಡನಾಟದವರು ಚಂದ್ರಶೇಖರ್ ಗಟ್ಟಿ ಮೊದಲಾದ ಅನೇಕ ಗಟ್ಟಿ ಸಮಾಜದ ಅನೇಕ ವ್ಯಕ್ತಿಗಳು ನಮ್ಮೊಡನೆ ಒಡನಾಟದಲ್ಲಿದ್ದರು. ಆದರೆ ಗಟ್ಟಿ ಅಂದರೆ ಏನು, ಈ ಗಟ್ಟಿ ಸಮಾಜ ಎಂದರೇನು ನನಗೆ ಇಲ್ಲಿಗೆ ಬಂದದ್ದೇ ನನಗೆ ಗೊತ್ತಾದ್ದು. ಏನು ಗಟ್ಟಿ ಸಮಾಜ, ಅದಕ್ಕೊಂದು ಸಮಾಜ ಇದೆ, ಅದೊಂದು ಇಷ್ಟು ರೀತಿಯಾದಂತಹ ಒಂದು ವೈಭವ ಇದೆ, ಅದರದೇ ಆದಂಥ ಒಂದು ಸಂಪ್ರದಾಯ ಉಂಟು, ಅದರದೇ ಆದಂಥ ಒಂದು ಸಂಸ್ಕೃತಿ ಉಂಟು, ಅದಕ್ಕೆ ಒಂದು ಮೂಲ ಉಂಟು, ಎಲ್ಲವೂ ನನಗೆ ಅರಿವಾಯಿತು ಇವತ್ತು. ಹಾಗಾಗಿ ಇನ್ನೊಂದು ಕಡೆ ಗಟ್ಟಿ ಸಮಾಜ ಅಂದರೆ ಏನು ಅಂತ ಹೇಳಲಿಕ್ಕೆ ನನಗೆ ಅದಕ್ಕೊಂದು ನಿಶ್ಚಯವಾಗಿ ಹೇಳಲಿಕ್ಕೆ ಈ ಸಮಾಜ ಅಮೃತ ಮಹೋತ್ಸವ ಕಮಿಟಿಯ ಗೌರವ ತಲೆಮುಪ್ಪ ಡಾಕ್ಟರ್ ರೋಹನ್ ಚಂದ್ರ ಆರ್ ಗಟ್ಟಿ ಮೇಲ್ತೆನೆರೆ ತಲೆಮುಪ್ಪ ಆಯ್ತಿಂದು ಶ್ರೀ ಸೋಮನಾಥ ದೇವಸ್ಥಾನತೆ ತಲೆಮುಪ್ಪ ರವೀಂದ್ರ ರಾತನೈ ನಿಟ್ಟೆ ವಿಶ್ವವಿದ್ಯಾನಿಲಯತೆ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಬೆಳ್ತಂಗಡಿ ಬಂಟರ ಸಂಘತೆ ತಲೆಮುಪ್ಪ ಜಯರಾಮ್ ಶೆಟ್ಟಿ ವಿಶ್ವ ಹಿಂದೂ ಪರಿಷತ್ ಶರಣ್ ಪೊಂಪೋಯಲ್ ಕಾಸರಗೋಡ್ರೆ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಹರಿಕಿರಣ್ ಕುಟತ್ತಾಜೆ ಪಿರಾಕ್ರೆ ASI SK ಗಟ್ಟಿ ತಲಪಾಡಿ ಮೂಡುಬಿದ್ರೆ ನೆಲ್ಲಿಕ್ಕಾರ್ ಪ್ರಾಥಮಿಕ ಆರೋಗ್ಯ ಕೇಂದ್ರತೆ ಡಾಕ್ಟರ್ ಭರತ್ ಗಟ್ಟಿ ಸಮಾಜತೆ ಹಿರಿಯ ಆಲ್ ಸುಬ್ರಾಯ ಗಟ್ಟಿ ಪಿಲಾರ್ KR ಗಟ್ಟಿ ಕೊರಂತೋಡಿ ನರಸಿಂಹ ಗಟ್ಟಿ ಕಪಿತಾನಿಯೋ ಗಟ್ಟಿ ಸಮಾಜತೆ ನಾಯಕ ಹರಿಶ್ಚಂದ್ರ ಗಟ್ಟಿ ಮುಂಬೈ ಮನೆ ಮೇಲ್ಡ ಯಾದವ್ ಗಟ್ಟಿ ಪಿಲಾರ್ ಹಿಂಗ ಬೆಲೆಬಿಂದ ರೈತು ಮೇಲ್ತೆನೆಯಲ್ಲಿನಾರು ಅಮೃತ ಮಹೋತ್ಸವ ಕಮಿಟಿಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ಗಟ್ಟಿ ಗುಂಡ್ಯ ಸಂಘಟನಾ ಕಾರ್ಯದರ್ಶಿ ರತ್ನಾಕರ ಗಟ್ಟಿ ಮೇರಿ ಹಿಲ್ ಖಜಾಂಜಿ ಜಯರಾಮ್ ಗಟ್ಟಿ ಪಿಲಾರ್ ಜಂಡಾಮತೆ ತಲೆಮುಪ್ಪ ದಿನೇಶ್ ಗಟ್ಟಿ ಕುತ್ತಾರ್ ಧನಲಕ್ಷ್ಮಿ ಗಟ್ಟಿ ಸಮಾಜ ಸೇವಾ ಸಂಘತೆ ಸುರೂತೆ ಕಾರ್ಯದರ್ಶಿ ದಯಾನಂದ ಗಟ್ಟಿ ಪಿಲಾರ್ ಜಂಡಾಮತೆ ತಲೆಮುಪ್ಪ ಹರೀಶ್ ಗಟ್ಟಿ ಜಪ್ಪು ಜಂಡಾಮತೆ ಕಾರ್ಯದರ್ಶಿ ಪದ್ಮನಾಭ ಗಟ್ಟಿ ಬಜಿಲಕೇರಿ ಖಜಾಂಜಿ ರಾಜೇಶ್ ಗಟ್ಟಿ ಕುಂಪಲ ಸೋಮನಾಥ ಸೇವಾ ಕಮಿಟಿಯ ತಲೆಮುಪ್ಪ ಯಾದವ್ ಗಟ್ಟಿ ಮಡ್ಯಾರ್ ಬಾಲಕಾರ ವಿಭಾಗತೆ ತಲೆಮುಪ್ಪ ಪ್ರಶಾಂತ್ ಗಟ್ಟಿ ಅಡ್ಕ ಪೆನಿಂಗಲ ವಿಭಾಗತೆ ತಲೆಮುಪ್ಪಾಯಿ ಶ್ರೀಲತಾ ಗಟ್ಟಿ ಇನ್ನಾರು ಪೊಲದವರ ಯಾನೆ ಗಟ್ಟಿಯವರ ಸಮಾಜ ಸೇವಾ ಸಂಘತೆ ತಲೆಮುಪ್ಪ ದಯಾನಂದ ಗಟ್ಟಿ ಪಿಲಿಕೂರ್ ಬಿರ್ನರ್ಗು ಅನುಹಬ ಚೊಂತು ಅಮೃತ ಮಹೋತ್ಸವ ಕಮಿಟಿಯ ಜಂಡಾಮತೆ ತಲೆಮುಪ್ಪ ಮಮತಾ DS ಸುರೂತೆ ಫಲ್ಕ ಮುಂಡಿತ್ತು ಜಂಡಾಮತೆ ತಲೆಮುಪ್ಪಾಯಿ ಉಮೇಶ್ ಗಟ್ಟಿ ನನ್ನಿ ಚೊಂತು ವಿಶ್ವನಾಥ ಗಟ್ಟಿ ಒಗ್ಗ ಲೇಸ್ ನಡಪಾಟಿತು MGR ಗುಂಪುರೆ ತರಫುಲು ಮೂನಾಮತ್ತೆ ವರ್ಷತ್ತೆ ஒரு லேஸ் நடந்துட்டு ಈ ಲೇಸಲು 1300 ಆಲ್ಮಾರ್ಗ್ ಜನರ ಕೋಟಿ ಉರುಪೆರೆ ಮೊದಲೇ ಚೆಕ್ ಓದಿಯಾಕ್ಯಾರು ಈ ಲೇಸಲು ಪ್ರಕಾಶ್ ಶೆಟ್ಟಿ ಮೂಪತನತ್ತಲು ನಡೆದಿತ್ತು MGR ಗುಂಪುರೆ ತೊಡಕತ್ತೆ ತಲೆಮುಪ್ಪ K ಪ್ರಕಾಶ್ ಶೆಟ್ಟಿ ಅಯಲ್ಲಿ ಕಿನಾವರೆ ಲೇಸ್ ಆಯ್ತುಲ್ಲೇ ನಿಂಗಲೊಟ್ಟಿಗೂ MGR ಗುಂಪು ಇದ್ರೆ 3ನೇ ವರ್ಷತೆ ಲೇಸ್ ಬಂಗ್ಲಾ ಕೂಲೂರು ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆದಿತ್ತು ಈ ಲೇಸಲು ಬೇರೆ ಬೇರೆ ಸಮುದಾಯತೆ 1250 ಪಾವತ್ತಂಕ ಪಿನ್ನೆ 50 ಸಂಘ ಸಂಸ್ಥೆಗೆ ಮೊದಲು ಓದಿಯಾಕ್ರೆ ಲೇಸ್ ನಡೆದಿತ್ತು ಈ ವಿಷಯದಲ್ಲಿ ಪ್ರಕಾಶ್ ಶೆಟ್ಟಿ ಮುಂಡಿತ್ತು ಈ ವರ್ಷ 3000 ಅರ್ಜಿ ಬಂದರು அதில் ஜண்டாயிர ஆல்மார்க் சாய ஆக்கோனாயங்கும் நங்கபெச்சை முதல் அனுசரித்து 1250 ஆல்மார்கு பின்ன 50 ಸಂಘ ಸಂಸ್ಥೆಗೆ 10,000 தொடங்கிತ್ತು 5 ಲಕ್ಷ ತೊಲ್ತೆ ಮೊದಲು ಕೊಡ್ತಾರೆ ಅಂತ ಚಂತು ಈ ವರ್ಷ ನಾನು ನನ್ನ ಸಂಸ್ಥೆಯ ಪರವಾಗಿ 1.5 ಕೋಟಿ ರೂಪಾಯಿ ಮೊದಲನೇ ವರ್ಷನೇ ಕೊಟ್ಟೆ. 2ನೇ ವರ್ಷ ಕೊರೋನಾ ಮತ್ತೆ 3ನೇ ವರ್ಷ ಕೊರೋನಾ. ಆದರೂ ನಾವು ಈ ಮೈದಾನದಲ್ಲಿ ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಮಾಸ್ಕ್ ಹಾಕ್ಬಿಟ್ಟು ಪ್ರತಿ ವರ್ಷ 2.5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ.
2020ನಲ್ಲಿ ಕೊಟ್ಟಿದ್ದೇವೆ, 2021ನಲ್ಲಿ ಕೊಟ್ಟಿದ್ದೇವೆ. ಅಲ್ಲಿ ಕೆಲವರಿಗೆ ಬರಲಿಕ್ಕೆ ಆಗಿಲ್ಲ, ಆ ಚೆಕ್ಕನ್ನು ಅವರ ಮನೆಗೆ ನಾವು ತಲುಪಿಸಿದ್ದೇವೆ. ಹಾಗೆ ಸಂಘ ಸಂಸ್ಥೆಗಳು ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು, ವೃದ್ಧಾಶ್ರಮ ನಡೆಸುವವರು, ಬುದ್ಧಿಮಂದ ಶಾಲೆ ನಡೆಸುವವರು, ಕ್ರೀಡಾ ಸಂಸ್ಥೆ ನಡೆಸುವವರು, ಬ್ಲಡ್ ಬ್ಯಾಂಕ್ನವರು, ಲಯನ್ಸ್ನವರು, ಬೇರೆ ಬೇರೆ ವಿಧದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸಂಘ ಸಂಸ್ಥೆಗಳಿಗೆ ಅವರಿಗೊಂದು 40ರಿಂದ 50 ಜನಕ್ಕೆ ಅವರನ್ನು ಪರಿಶೀಲಿಸಿ ಅವರಿಗೂ ಕೊಡಲಾಯಿತು. ಲೇಸಲು ಪದ್ಮಶ್ರೀ ಪ್ರಶಸ್ತಿ ಎಟ್ಟಿದಾಯಿ ಸಾಲುಮರ ತಿಮ್ಮಕ್ಕ, ಹರೇಕಳ ಆಜಬ್ಬ, ಅಮ್ಮೈ ಮಹಾಲಿಂಗ ನಾಯಕ್, ಆಶಾ ಪ್ರಕಾಶ್ ಶೆಟ್ಟಿ ಪಿನ್ನೆ ಗೌರವ್ ಶೆಟ್ಟಿ ಇದ್ದಾರೆ. ಸುರೇಶ್ ಶೆಟ್ಟಿ ಗುರ್ಮೆ ಬಿರ್ನರ್ ಮರ್ಹಬ ಚೊಂತು. ಬುದ್ಧಿಲು ತೆಲ್ಲು ಕೊರಡಿ ಇನ್ಯಾಲ್ಮಾರ್ಗು, ಕೈಕಾಲು ತೆಲ್ಲು ಎಡಂಗೆರಿಂದೆಂಕುಂ, ಅದೇ ಪಲೆ ತಡಿಲು ತೆಲ್ಲು ಎಡಂಗೆರಿಂದೆಂಕು ಕಾನೂನು ರೇ ಬಿಸೆ ಗೊಂತಿಕ್ಕಿಲ್ಲೆ. ಹಿಂಗಂತೆ ಬಿಸೆ ತೆಲಿಪಾಟ್ರೆ ಲೇಸು ಬೇರೆ ಬೇರೆ ಸಂಘ ಸಂಸ್ಥೆರಂಗ ಔಟೌಟ್ ಗ್ರಾಮ ಪಂಚಾಯತ್ ಹಾಕಿಂಟುಂಡು. ಹಿಂಗಂತೆ ದೇವರು ಲೇಸು ಉಳ್ಳಾಲ ನಗರಸಭೆ ತರಫ್ಲು ನಡೆದು. ಉಳ್ಳಾಲ ನಗರಸಭೆ ತರಫ್ಲು ವಿಶೇಷ ಚೇತನ ಆಲ್ಮಾರೆ ಗ್ರಾಮ ಸಭೆ ಪಿನ್ನೆ ಕಾನೂನು ರೇ ಬಿಸೆ ತೆರಿಪಾಟ್ರೆ ಶಿಬಿರ ಉಳ್ಳಾಲ ಸಮುದಾಯ ಭವನത്തിൽ ನಡೆದು. ನಗರಸಭೆ ಸುರುತೆ ಅಧಿಕಾರಿ ವಿದ್ಯಾ ಕಾಲೆ ಲೇಸಿಗೆ ತೊಡಕ ಕೊಟ್ಟದ್ದು. ನಗರಸಭೆ ತಲೆಮುಪ್ಪ ಚಿತ್ರಕಲಾ ಚಂದ್ರಕಾಂತ್ ಪಿನ್ನೆ ಜಂಡಾಮತೆ ತಲೆಮುಪ್ಪ ಅಯ್ಯೂಬ್ ಮಂಚಿಲ ಮುಂಡಿಯಾರು. ಚೇತನದ ಗ್ರಾಮ ಸಭೆ ಈಗಾಗಲೇ ಎಲ್ಲ ಸವಲತ್ತು ನಮ್ಮ ರಾಜ್ಯ ಸರ್ಕಾರದಿಂದ ಸಿಗ್ತಾ ಇದೆ, ಅದನ್ನೆಲ್ಲರೂ ಪಡ್ಕೊಳ್ಳಿ. ಮತ್ತೆ ನಮ್ಮ ರೋಹಿನಾಥ್ ಮತ್ತು ಇವರು ಶೀಲವತಿ ಮೇಡಮ್ ಅವರು ನಮ್ಮ ನಗರೋತ್ಥಾನ ಸ್ಕೀಮಲ್ಲಿ ಕೂಡ ಕೆಲವು ಸವಲತ್ತುಗಳಿದೆ, ಅಂಗಡಿಗಳು ಮತ್ತು ಪಕ್ಕ ಮನೆ ಮತ್ತು ಕೆಲವು ಇನ್ಸ್ಟ್ರೂಮೆಂಟ್ಸ್ ಅದೆಲ್ಲ ಇದೆ ನಮ್ಮ ನಗರೋತ್ಥಾನ ಸ್ಕೀಮಲ್ಲಿ. ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಅದಕ್ಕೆ ಬೇಕಿದ್ದ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ನೀವು ಅದರ ಇದನ್ನು ಪ್ರಾಸೆಸ್ಸನ್ನು ಅದನ್ನು ತಗೊಳ್ಳಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಾನು ಎಲ್ರಿಗೂ ವಂದಿಸುತ್ತಾ, ಸಮಾಜದಲ್ಲಿ ಯಾರು ಆ ಕಟ್ಟ ಕಡೆಯ ವರ್ಗವಿದೆ ಅವರ ಆ ಕಣ್ಣೀರನ್ನು ಆ ನೋವನ್ನು ಒರೆಸುವಂತಹ ಕೆಲಸ ಖಂಡಿತ ಮಾಡಲು ಸಾಧ್ಯವಿದೆ ಅನ್ನುವುದಕ್ಕೆ ನಮ್ಮ ರೋಹಿನಾಥ್ ಮತ್ತು ಅವರ ಸಿಬ್ಬಂದಿ ವರ್ಗ ಈ ಸಂದರ್ಭದಲ್ಲಿ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಬಂಧುಗಳೇ, ಒಬ್ಬ ಅಧಿಕಾರಿಯಾಗಿ ಆ ತಿಂಗಳ ಏನು ವೇತನವನ್ನು ಪಡೆದುಕೊಂಡು ತನ್ನ ಕುಟುಂಬದ ಜೀವನವನ್ನು ನಿರ್ವಹಿಸುವುದು ಮಾತ್ರ ಉದ್ದೇಶವಲ್ಲ, ಏನು ಸರ್ಕಾರ ನನಗೆ ಆ ವೇತನವನ್ನು ನೀಡುತ್ತದೆ, ಆ ನೀಡುವ ಉದ್ದೇಶವೇನು, ಅದನ್ನು ಅರಿತು ಆ ಸಮಾಜಕ್ಕೆ ತನ್ನ ಶಕ್ತಿ ಮೀರಿ ದುಡಿಯುವಂತಹ ಕೆಲಸಗಳಲ್ಲಿ ಆಡಳಿತದೊಂದಿಗೆ ಯಾವ ಅಧಿಕಾರಿ ಯಾವತ್ತು ಪ್ರಯತ್ನ ಪಡ್ತಾರೋ ಅವರಿಗೆ ಕೂಡ ಭಗವಂತನ ಶ್ರೀರಕ್ಷೆ ಇರುತ್ತದೆ ಅನ್ನೋದಕ್ಕೆ ನಮ್ಮ ರೋಹಿನಾಥ್ ಮತ್ತು ಅವರ ಸಿಬ್ಬಂದಿ ವರ್ಗ ಕಾರಣ ಅಂತ ಹೇಳಲು ನಾನು ಬಯಸ್ತೇನೆ. ಮೈಕಾಲ ತಾಲೂಕು ವಿವಿಧೋದ್ದೇಶ ನಗರ ಪುನರ್ವಸತಿ ಕಾರ್ಯಕರ್ತರಾಯ ಜಯಪ್ರಕಾಶ್ ಪಿನ್ನೆ ಪುತ್ತೂರು ಕುಂಬ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಲೆ ಮಾಸ್ಟರ್ ಶಿವ ರಾಥೋಡ್ ಲೇಸರಿ ಬಿಸ ತೆರಿಪಾಟ್ಯಾರು. ನಗರಸಭೆ ಸದಸ್ಯರಾಯ ಮೊಹಮ್ಮದ್ ಮುಖಚೇರಿ, ಶಶಿಕಲಾ, ಬಾಜಿಲ್ ಡಿಸೋಜಾ, UA ಇಸ್ಮಾಯಿಲ್ ಪಿನ್ನೆ ಅಜೀಜ್ ಇಂಗೈನಾರ್. ಉಳ್ಳಾಲ ನಗರಸಭೆ ಸಮುದಾಯ ಸಂಘಟಕ ರೋಹಿನಾಥ್ ಬಿರ್ನರ್ ಮರ್ಹಬ ಚೊಂತು, ಬಬಿತಾ ಎಸ್ ನನ್ನಿ ಚೊಂತು, ನಗರ ಪುನರ್ವಸತಿ ಕಾರ್ಯಕರ್ತೆಯೇ ಶೀಲಾ ಲೇಸ್ ನಡಪಾಟಿ. ಯಕ್ಷಗಾನ ಚೊಲ್ಲೊಂಬುತ್ತುಗು ನೆನಪವ್ರೆ ಸತೀಶ್ ಶೆಟ್ಟಿ ಪಟ್ಲ ಇಯರೆ பேலைத்திக்குரு. இயல் அயலதே பேர்ல ஒரு ಸಂಘಟನೆ ಉಂಡಾಕಿರು. ಈ ಟ್ರಸ್ಟ್ ತರಫುಲು ಎಲ್ಲ ವರ್ಷ ಜಬರ್ದಸ್ತ್ ಲೇಸ್ ಅವರು ಹಿಂಗಂತಿದ್ದವರು ಲೇಸ್ ಮೇ ತಿಂಗಳು ನಡ್ಕರು ಇದ್ರೆ ಸುದ್ದಿಗೋಷ್ಠಿ ನಡೆದಿತ್ತು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ 6ನೇ ವರ್ಷത്തെ ಯಕ್ಷಧ್ರುವ ಪಟ್ಲ ಸಂಭ್ರಮ ಚೊಲ್ಲೂರು ಲೇಸ್ ಅಡ್ಯಾರ್ ಗಾರ್ಡನ್ಲು ಮೇ 28க்கு நடக்குது. ಈ ಲೇಸಲು ಪಟ್ಲ ಪ್ರಶಸ್ತಿರೆ ತಾಳಮಡ್ದಲೆ ಅರ್ಥಧಾರಿ ತೆಂಕು ಬಡಗು ತಿಟ್ಟುರೆ ಯಕ್ಷಗಾನ ಕಲಾವಿದ ML ಸಾಮಗ ಇಯಲ್ಗು ಕೊಡ್ಕರಂಟು ಪಟ್ಲ ಫೌಂಡೇಶನ್ ಟ್ರಸ್ಟ್ ರೇ ಸುರೂತ್ಯ ತಲೆಮೂಪ ಪಟ್ಲ ಸತೀಶ್ ಶೆಟ್ಟಿ ಚೊಂತು. ಮೈಕಾಲ್ತಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರೇ ಸಭೆರೆ ಪಿನ್ನಾಡೆ ಪತ್ರಿಕಾಗೋಷ್ಠಿ ಇಲ್ಲಿ ಮುಂಡಿತ್ತು. ಟ್ರಸ್ಟ್ ರೇ ಗೌರವ ತಲೆಮುಪ್ಪ ಕನ್ಯಾನ ಸದಾಶಿವ ಶೆಟ್ಟಿ
ಪಟ್ಲ ಸಂಭ್ರಮತೆ ತಲೆಮುಪಾಯ್ತಿಕ್ಕರು ಈ ಲೇಸಲು ಕಲಾವಿದರಂಗೆ ಸಹಾಯ ಆಕ್ಸಿಡೆಂಟ್ ಇನ್ಸೂರೆನ್ಸ್ ಕಲಾವಿದರಂಗಲೆ ಮಕ್ಕಳು ಪ್ರತಿಭಾ ಇನಾಮು ಸ್ಕೂಲ್ಲೆ ಪಡಿಪುಗು ಮೊದಲು ಮೆಡಿಕಲ್ ಕ್ಯಾಂಪ್ ಪಿನ್ನೆ ಚೋರದಾನ ಶಿಬಿರ ಪಿನ್ನೆ ಯಕ್ಷಗಾನ ನಡಕರುಂಟು ಸತೀಶ್ ಶೆಟ್ಟಿ ಪಟ್ಲ ತಿರಿಪಾಟಿತು. ಹಾಗೆ ನಡೆದಿದೆ. ಅದಕ್ಕೆ ಮುಖ್ಯ ಕಾರಣೀಕರ್ತರು ತಾವುಗಳು. ತಮ್ಮ ಅಲ್ಲಿ ಉಪಸ್ಥಿತಿ ಹಾಗೂ ಆ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಂಥ ರೀತಿ ಒಂದು ವಿಭಾಗ ಆದರೆ ಮತ್ತೊಂದು ಆ ಕಾರ್ಯಕ್ರಮದ ಬೆಳಕು ಅಂದರೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಪ್ರಕಾಶ ಬೇಕಲ್ಲ, ಆ ಪ್ರಕಾಶ ನಮಗೆ ಸಿಕ್ಕಿದ್ದು ಕನ್ಯಾ ಸದಾಶಿವ ಶೆಟ್ಟಿ. ನಮ್ಮ ಇಂತಹದ್ದೇ ಕಳೆದ ವರ್ಷದ ಒಂದು ಮೀಟಿಂಗಲ್ಲಿ ಆ ಕಾರ್ಯಕ್ರಮದ ಸಂಪೂರ್ಣ ವೆಚ್ಚವನ್ನು ನಾನು ನೋಡ್ತೇನೆ, ನೀವು ಏನೂ ಹೆದರಿಬೇಡಿ ಅಂತ ಎದೆತಟ್ಟಿ ಹೇಳಿ ನಮಗೆ ಹುರಿದುಂಬಿಸಿದಂತಹ ಪುಣ್ಯಾತ್ಮರು ನಮ್ಮ ಕನ್ಯಾನ ಸದಾಶಿವ ಶೆಟ್ಟರು. ಅವರಿಗೆ ಯಾವ ರೀತಿ ಅಭಿನಂದನೆ ಹೇಳಿದರೂ ಕಡಿಮೆನೇ. ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಲಾವಿದರಂಗಲೆ ಕಷ್ಟತ್ತು ಬೆಲ್ಚಾಯಿಟ್ಟು ಕಣ್ಣು ತನ್ನಿ ತೋತರೆ ಸೊರಪನೆ ಹಾಕೊಂಡುಂಟು. ಪಟ್ಲ ಫೌಂಡೇಶನ್ ಟ್ರಸ್ಟ್ ಗೌರವ ತಲೆಮುಪ್ಪ ಕನ್ಯಾನ ಸದಾಶಿವ ಶೆಟ್ಟಿ ಕೊಸಿಪಟ್ಟಿತು. ಬಟ್ ಬಿಕಾಸ್ ಆಫ್ ಯು ಪೀಪಲ್ ನಿಖಿಲ್ನೇದ ಸದಾಶಿವ ಶೆಟ್ಟಿ ದುಡ್ಡುವರಿರ ಇತ್ತನೇನು ಕೊಡ್ತಾರೆ ಆಡ ಇತ್ತು ಭಂಗವಾದದ ಕೆಲಸವಂತನಾಗಲಿ ನಿಖಿಲ್ ಘಟಕದಾಗ ಮೇಯ್ನಾದ ಆಗಲಿ ಸೆಂಟ್ರಲ್ ಕಮಿಟಿದ ಸೆಂಟ್ರಲ್ ಪಾಲಿಟ್ ಬ್ಯೂರೋ ಮೇಯ್ನ್ ಆಗ್ತಿಲ್ಲ ಕೆಲಸ ಮುಖದಿಕ್ಕಿಲ್ ಪೂರ ಘಟಕದಾಗಲ್ಲ ನಿಜವಾದ ಎಡ್ಡೆ ಮೇಲೆ ಭಂಗವಿದ್ದಾರೆ. ಮಾತೆಲ್ಲ ಕಂಟ್ರಿಬ್ಯೂಷನ್ ಭಾರಿ ಎಡ್ಡೆ ಯಕ್ಷದ್ರವ ಪಟ್ಲ ಫೌಂಡೇಶನ್ಗೆ. ಐ ರಿಯಲಿ ಅಪ್ರಿಷಿಯೇಟ್ ಆಲ್ ಆಫ್ ಯು. ಮಾತೆಲ್ಲ ಇಂಪಾರ್ಟೆಂಟ್ ಆಡ ಒಂಜಿ ಮಾತ್ರ ಉಂಡು ಅವು ಬಂಡ್ ಸಂಘ ಆವಡೆ, ಬಂಡ್ ಸಂಘದ ಬೇತೆ ಬೇತೆ ಘಟಕ ಆವಡೆ, ಯಕ್ಷದ್ರವದ ಘಟಕ ಆವಡೆ ಐಟ್ ಮಾತ ಘಟಕ ಉಂಡು. ಆ ಘಟಕಗಳ ಜವಾಬ್ದಾರಿ ಜಾಗತಿಕ ಬಂಟರ ಸಂಘ ಒಕ್ಕೂಟದ ತಲೆಮುಪ್ಪ ಐಕಳ ಹರೀಶ್ ಶೆಟ್ಟಿ ಮುಂಡಿತು. MRG ಗುಂಪುರೆ ತರಫ್ಲು ಪಟ್ಲ ಟ್ರಸ್ಟ್ ಕೊಡ್ತೆ 5 ಲಕ್ಷ ಮೊದಲೇ ಚಕ್ರೆ ಪ್ರಸಾದ್ ಶೆಟ್ಟಿ ಟ್ರಸ್ಟ್ ಗೌರವ ತಲೆಮುಪ್ಪ ಕನ್ಯಾನ ಸದಾಶಿವ ಶೆಟ್ಟಿರ ಕೈಗೆ ಕೊಟ್ಟಿತು. ಬೆಟ್ಟಂಪಾಡಿ ಬಾಲಪ್ಪ ಶೆಟ್ಟಿ ಪ್ರತಿಷ್ಠಾಂತೆ ಪರಾಯಿತು. ಸುಂದರ ಶೆಟ್ಟಿ ಬೆಟ್ಟಂಪಾಡಿ ಟ್ರಸ್ಟಿ ಆಯಿತು ಈ ನೇರத்துக்கு ನೇಮಕ ಆಯಿತು. ಸುರುತ್ಯ ಕಾರ್ಯದರ್ಶಿ ಪುರುಷೋತ್ತಮ ಭಂಡಾರಿ, ಖಜಾಂಜಿ CA ಸುದೇಶ್ ಕುಮಾರ್ ರೈ, ಡಾಕ್ಟರ್ ಗಣೇಶ್ HK, ಗಿರೀಶ್ M ಶೆಟ್ಟಿ ಕಟೀಲ್, ಸುಧಾಕರ್ ಪೂಂಜ, ಸವನೂರು ಸೀತಾರಾಮ ರೈ, ಪಟ್ಲ ಮಹಾಬಾಲ ಶೆಟ್ಟಿ, ಪ್ರಸಾದ್ ಶೆಟ್ಟಿ, ಜಯರಾಮ ಶೇಖ, ಪತ್ರಕರ್ತ ಜಗನ್ನಾಥ್ ಶೆಟ್ಟಿ ಬಾಲ, ಚಿಕ್ಕಪ್ಪ ನಾಯ್ಕ್, ಕರುಣಾಕರ ರೈ, ಸಂತೋಷ್ ಶೆಟ್ಟಿ, ವಿಜಯ ಶೆಟ್ಟಿ, ಜಯಶೀಲ ಅಡ್ಯಂತಾಯ, ದಾಮೋದರ ರೈ, ಪೂರ್ಣಿಮಾ ಶೆಟ್ಟಿ, ಆರತಿ ಆಳ್ವ, ಅನಿತಾ ಪಿಂಟೋ, ಪ್ರದೀಪ್ ಆಳ್ವ, ರವಿ ಶೆಟ್ಟಿ ಅಶೋಕನಗರ ಹಿಂಗೆ ಬೆಲೆ ಬಿಂದ ರೈತು ಮೇಲ್ತನೆಯಲ್ಲಿದ್ದಾರೆ. ವರ್ಷತೆ ಅಕೆರಿಯ ಎಂಟುಂಡು ಸ್ಕೂಲ್ಲೆ ಕಲಿಪಂತ ಅಕೆರಿಯ ಎಂಟುಂಡು ಉಚ್ಚಿಲ ರಹಮಾನಿಯಾ ಸ್ಕೂಲು ವರ್ಷತೆ ಕಲಿಪಂತ ನಡ್ದು. ಸೋಮೇಶ್ವರ ಉಚ್ಚಿಲ ರಹಮಾನಿಯಾ ಸ್ಕೂಲ್ಲೆ ವರ್ಷತೆ ಕಲಿಪಂತ ನಡ್ದು. ಕ್ಷೇತ್ರತೆ ಶಿಕ್ಷಣಾಧಿಕಾರಿಯಾയി HR ಈಶ್ವರ್ ಪುಗ್ಗೆ ಪಾರ್ಪಾಟಿತು ಕಲಿಪಂತದಕ್ಕೆ ತೊಡಕ ಹೊಡ್ತು. ಅದರ ಪಿನ್ನಾಯಲ್ಲಿ ಮುಂಡಿತು ಏ ಪಂತತುಲು ಆಯಂಗುಂ ಗೆಂದರೆ ಕಾಂಟಿ ಪಂತತುಲು ಕೂಡ್ರೆ ಧೈರ್ಯ ಕಾಟೋನು ಎಂಡು ಸೋತೆಂಗು ಅದರ ಮೇ ಸವಾಲಾಯಿಟ್ಟು ಮುನ್ನಲ್ತು ನಾಲ್ ಗೆಂದರೆ ಕೋಸಿ ಸಾಕೋನು ಉಂಟು ವಸಿಯಾತ್ರೆ ಪಲ್ಕ ಚೊಂತು. ಕ್ರೀಡಾ ವಿಷಯದಲ್ಲಿ ಅಥವಾ ಓದುವಂತಹ ವಿಷಯದಲ್ಲಿ ನಾವು ಯಶಸ್ಸನ್ನು ಕಾಣಬೇಕು ಅಂತಂದರೆ ಸತತ ಪರಿಶ್ರಮ ಅತಿ ಮುಖ್ಯ. ಮೊದಲು ಸತತ ಪರಿಶ್ರಮವನ್ನು ಪಡಬೇಕು ಅಂದರೆ ನಾವಲ್ಲಿ ಭಾಗವಹಿಸಬೇಕು, ಕ್ರೀಡೆಯಲ್ಲಿ ಭಾಗವಹಿಸಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳೇ, ಇಡೀ ಪ್ರಪಂಚದಲ್ಲಿ ಕ್ರೀಡಾಕೂಟಗಳನ್ನು ಹೆಸರುಗಳನ್ನು ಹೇಳಿ ಅಂತಂದರೆ ನಾವು 50-100 ಕ್ರೀಡೆಗಳ ಹೆಸರನ್ನು ಹೇಳಬಹುದು. ಆದರೆ ಪ್ರಪಂಚದಲ್ಲಿ 924 ಕ್ರೀಡೆಗಳಿದ್ದಾವಂತೆ. ಕ್ರೀಡೆಗಳ ಸಂಖ್ಯೆ ಎಷ್ಟು ಅಂದರೆ ಪ್ರಪಂಚದಲ್ಲಿ 924 ಕ್ರೀಡೆಗಳಿದ್ದಾವೆ. ಹಾಗಾಗಿ ಎಲ್ಲ ಕ್ರೀಡೆಗಳಲ್ಲೂ ಕೂಡ ನಾವು ಭಾಗವಹಿಸುವುದು ಅತಿ ಮುಖ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ವ್ಯಕ್ತಿಯ ಆರೋಗ್ಯ ಸುಧಾರಣೆ ಆಗಬೇಕು ಮತ್ತು ಅವನ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದರೆ ಅವನು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತಂದರೆ ಅವನು ಸತತ ಪ್ರಯತ್ನವನ್ನು ಪಡಬೇಕು. ಯಶಸ್ಸನ್ನು ಗಳಿಸಬೇಕಂದ್ರೆ ಪ್ರಯತ್ನವನ್ನು ಪಡಬೇಕು. ಹಾಗಾಗಿ ನೀವು ಕೇವಲ ಕ್ರೀಡಾ ದಿನಾಚರಣೆಯಲ್ಲಿ ಭಾಗವಹಿಸುವುದಲ್ಲ. ಸ್ಕೂಲ್ಯ ಕಾರ್ಯದರ್ಶಿ ಸಲಾಂ ಉಚ್ಚಿಲ್ ಮುಂಡಿದ್ದು. ಇವತ್ತು ಶಿಕ್ಷಣ ಇಲಾಖೆಗೆ ಒಂದು ಸಡಗರದಂತಹ ದಿನವಾಗಿ ಮಾರ್ಪಾಡಾಗಿದೆ. ಏಕೆಂದರೆ ಪ್ರತಿ ಶಾಲೆಗಳಲ್ಲಿ ಪ್ರತಿ
ಕಾಲೇಜುಗಳಲ್ಲಿ ಸ್ಪೋರ್ಟ್ಸ್ ಡೇ, ಸ್ಕೂಲ್ ಡೇ, ಪಿಕ್ನಿಕ್ ಡೇ ಇಂಥ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಿಕ್ಷಣಕ್ಕೆ ಒತ್ತು ನೀಡುವಂತಹ ಪ್ರಯತ್ನವು ಕರ್ನಾಟಕ ರಾಜ್ಯದ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನಡೆಯುತ್ತಾ ಬಂದಿದೆ. ಇವತ್ತು ನನಗೆ ಹೆಮ್ಮೆಯಿಂದ ಹೇಳಬೇಕೆಂದರೆ ನಮ್ಮ BO ಸೌತಿನ ಆಫೀಸರ್ ಅಂತ HR ಈಶ್ವರ್ ಸರ್ನವರು ಇವತ್ತು ನಮಗೆ ಹೆಮ್ಮೆಯ ವಿಷಯ ಏನೆಂದರೆ ಅವರು ಹಾಸನವರಾದಂಥ ಈಶ್ವರ್ ಅವರು ನಮ್ಮ ಮಾಜಿ ಪ್ರಧಾನಿ ಅಂತ HD ದೇವೇಗೌಡ ಸರ್, ಅದೇ ಪ್ರಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ HD ಕುಮಾರಸ್ವಾಮಿ ಅವರ ಊರಿನವರು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೆ. ನಾನು ಅವರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹಾಗೂ ಅಭಿನಂದನೆಗಳನ್ನ ಅರ್ಪಿಸ್ತಾ ನಮ್ಮ ಶಾಲೆಯು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯ ಶಿಕ್ಷಣದಲ್ಲಿ, ದೈಹಿಕ ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಶಿಕ್ಷಣ ಸಂಸ್ಥೆಯಾಗಿ ಮಾರ್ಪಾಡುವುದರಲ್ಲಿ ಸಂಶಯವೇ ಇಲ್ಲ ಎಂಬ ಮಾತನ್ನ ಒಂದು ವಿಶ್ವಾಸದೊಂದಿಗೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಲೆಮುಪ್ಪ ಅಬ್ಬಾಸ್ ಮಜಲ್, ಜಂಡಾಮತೆ ತಲೆಮುಪ್ಪ ಮೊಹಮ್ಮದ್ ಅಲಿ, ಮೊಹಸಿನ್ ರಹಮಾನ್, ಬಶೀರ್ ಅಜ್ಜಿನಡ್ಕ, ಮಜೀದ್ NH, P ಮೊಹಮ್ಮದ್, ಸದರ್ ಉಸ್ತಾದ್ ಅಜೀಜ್ ಅಸ್ಲಾಮಿ, ಅಕ್ಬರ್ ಸಅದಿ, MP ಮೊಹಮ್ಮದ್, ಸ್ಕೂಲ್ ಬೆಲೆ ಟೀಚರ್ ಜಯಶ್ರೀ ಇಂಗ ಬೆಲೆ ಬಿಂದರಾಯಿತು ಮೇಲ್ತೆನೆಲಿದ್ದಾರೆ. ಟೀಚರ್ ಪ್ರೀತಿ ನನ್ನಿಜಂತು, ಅಫ್ರೀನ್ ಪಿನ್ನೆ, ಶವೀನಾ ಲೇಸ್ നടപാട്ടിയാർ. ಈ ವಾರ್ತೆ ಬ್ಯಾರಿ ವಾರ್ತೆ ಉಡೆಗ್ ಅಕ್ಕೇರಿ ಆಯ್ತು ಬಂಡೆ ವಾರ್ತೆಗೆ ಇದೇ ನೇರத்துக்கு ನಿಂಗಲೆ ಮುನ್ನಾಲ್ ಬಂಡ 10 ನೋಕೆಂಟಿಕ್ಕರು ನಂಗಲೆ ನಿಂಗಲೆ ಪಿರ್ಸತೆ ಚಾನಲ್ ಪೊಸಕ್ಕುರಲ್.